ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಸ್ಪತ್ರೆಯ ವೈದ್ಯ ಆಗಿರುವಂತಹ ಡಾಕ್ಟರ್ ಸೌಮ್ಯ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಮಕ್ಕಳ ವಿಭಾಗದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನೀವು ನಮ್ಮ ಜೊತೆ ಸಂವಾದವನ್ನು ನಡೆಸಲಿಕ್ಕಿದ್ದೀರಾ? ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚಾಗಿ ನೀವು ಗಮನಿಸೋದು ಅಂದರೆ ಮಕ್ಕಳಲ್ಲಿ ಶ್ವಾಸಕೋಶದ ತೊಂದರೆಗಳು ಜಾಸ್ತಿ. ಅದರಲ್ಲೂ ಏನಾಗ್ತದೆ ಅಂತ ಹೇಳಿದ್ರೆ, ಪದೇ ಪದೇ ಮಕ್ಕಳು ಶಾಲೆಯಲ್ಲಿ ಹಾಜರಾತಿ ತಪ್ತಾರೆ ಅಂತ ಕೇಳಿರ್ಬೋದು. ಹೆಚ್ಚಾಗಿ ಇದಕ್ಕೆ ಕಾರಣ ಪದೇ ಪದೇ ಅವರಲ್ಲಿ ಉಂಟಾಗುವ ಕೆಮ್ಮಿರ್ಬೋದು ಅಥವಾ ಇನ್ನಿತರ ಶ್ವಾಸಕೋಶದ ಸಮಸ್ಯೆಗಳಿರ್ತದೆ. ಸೊ ಇವತ್ತು ನಾನು ಅಸ್ತಮಾ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಅಸ್ತಮಾ ಅಂತ ಹೇಳಿದ್ರೆ ಏನು ಮೇಡಮ್? ಓಕೆ, ಅಸ್ತಮಾ ಅಂತ ಹೇಳಿದರೆ ಅದು ಇನ್ಫ್ಲಮೇಟರಿ ಕ್ರಾನಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಬ್ರಾಂಕ್ಯೂಲ್ಸ್ ಅಂತ ಹೇಳಿದರೆ ಸೂಕ್ಷ್ಮವಾದ ಅತಿ ಚಿಕ್ಕ ಶ್ವಾಸನಾಳ ಅಂತ ಹೇಳ್ಬೋದು. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೀರ್ಘಕಾಲೀನದಿಂದ ಕಫ ಅದರಲ್ಲಿ ಬ್ಲಾಕ್ ಆಗಿದ್ರೆ ಅದರಿಂದ ಉಂಟಾಗುವ ತೊಂದರೆ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಉಸಿರಾಟಕ್ಕೆ ತೊಂದರೆ ಉಂಟಾಗ್ತದೆ. ಅದರಲ್ಲಿ ಉರಿಯೂತ ಅಂತ ಹೇಳ್ಬೋದು, ಇನ್ಫ್ಲಮೇಷನ್ ಅಂತ ಹೇಳೋದಕ್ಕೆ. ಅದರಿಂದ ಅದು ಬ್ರಾಂಕ್ಯೂಲ್ಸ್ ಏನಾಗ್ತದೆ, ಸಂಕುಚಿತಗೊಂಡು ಅದರಿಂದ ಉಸಿರಾಟಕ್ಕೆ ತೊಂದರೆ ಅಂತೇಳಿ. ಈಗ ನಮ್ಮದು ಶ್ವಾಸ ನಾಳದ ರಚನೆ ಹೇಗಿರ್ತದೆ ಅಂತ ಹೇಳಿದ್ರೆ, ಅದನ್ನು ನಾವು ಸಾಮಾನ್ಯವಾಗಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತೇಳಿ ಎರಡು ಭಾಗವಾಗಿ ವಿಂಗಡಣೆ ಮಾಡ್ಬೋದು. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಹೇಗೆ ಅಂತ ಹೇಳಿದ್ರೆ, ಫಸ್ಟು ನಮ್ಮ ನೋಸ್ ಅಂತ ಹೇಳ್ತೀವಿ, ಮೂಗು. ನಂತರ ಬರುವಂಥದ್ದು ಫ್ಯಾರಿಂಗ್ಸ್, ಮತ್ತು ಬರುವಂಥದ್ದು ಲ್ಯಾರಿಂಗ್ಸ್ ಅಂದರೆ ಧ್ವನಿಪೆಟ್ಟಿಗೆ, ಅಲ್ಲಿನ ತನಕ ಬರುವಂಥದ್ದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ನಂತರ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳಿದ್ರೆ ಅದು ಟ್ರೇಕಿಯಿಂದ ಸ್ಟಾರ್ಟ್ ಆಗ್ತದೆ. ಟ್ರೇಕಿಯಾ ಅಥವಾ ವಿಂಡ್ ಪೈಪ್ ಅಂತೀವಿ. ವಿಂಡ್ ಪೈಪ್ ಅಂದರೆ ಇದರಿಂದ ನಾವು ತಗೊಂಡ ಶ್ವಾಸ ತಗೊಂಡದ್ದು ಆ ಪೈಪಿನ ಮೂಲಕ ಒಳಗೆ ಹೋಗುವಂಥದ್ದು. ಟ್ರೇಕಿಯಾ ಮುಂದೆ ಬೇರೆ ಬೇರೆ ವಿಭಜನೆಗಳಾಗ್ತದೆ. ಫಸ್ಟ್ ಪ್ರೈಮರಿ ಬ್ರಾಂಕಸ್ ಅಂತ ಇರ್ತದೆ, ನೆಕ್ಸ್ಟ್ ಸೆಕೆಂಡರಿ, ನಂತರ ಟರ್ಷರಿ ಅಂತ 3 ವಿಭಾಗ ಆಗ್ತದೆ. ಆ ಟರ್ಷರಿಯಲ್ಲಿನೂ ಅದು ಸಣ್ಣ ಸಣ್ಣ ವಿಭಾಗಗಳಾಗಿ ಬ್ರಾಂಕ್ಯೂಲ್ಸ್ ಅಂತೇಳಿ ಆಗ್ತದೆ. ಈ ಬ್ರಾಂಕ್ಯೂಲ್ ಈ ರಚನೆಯಲ್ಲಿ ಉಂಟಾಗುವ ಉರಿಯೂತದಿಂದ ಉಸಿರಾಡಲಿಕ್ಕೆ ತೊಂದರೆ ಆಗುವುದನ್ನು ನಾವು ಅಸ್ತಮಾ ಅಂತೇಳಿ ಹೇಳ್ತೇವೆ. ಇನ್ನು ಅಸ್ತಮಾ ಅಂತ ಹೇಳಿದ್ರೆ ಎಲ್ಲ ವಯಸ್ಸಿನಲ್ಲಿ ಬರುವಂಥದ್ದು. ಇನ್ನು ಮಕ್ಕಳ ವಿಷಯಕ್ಕೆ ಬರುವಾಗ ಯಾವ ವಯಸ್ಸಿನಿಂದ ಈ ಒಂದು ರೋಗ ಕಾಡಲಿಕ್ಕೆ ಶುರು ಆಗ್ತದೆ ಮಕ್ಕಳಲ್ಲಿ? ಅಸ್ತಮಾ ಅನ್ನೋದು ಚಿಕ್ಕವರಲ್ಲೂ ಬರ್ತದೆ, ದೊಡ್ಡವರಲ್ಲಿಯೂ ಇರ್ತದೆ. ಈಗ ಚಿಕ್ಕವರಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 2 ವರ್ಷದೊಳಗೆ ಬರಬಾರ್ದು ಅಂತೇನೂ ಇಲ್ಲ, ಆದರೆ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಅಂತ ಹೇಳಿದ್ರೆ 2 ವರ್ಷದ ನಂತರ. ಮತ್ತು 5 ರಿಂದ 10 ವರ್ಷದ ಒಳಗಡೆ ಯಾವ ವರ್ಷದ ಮಕ್ಕಳಲ್ಲಿ ಯಾವ ಮಕ್ಕಳಲ್ಲಿಯೂ ಸಹಿತ ಇದನ್ನು ನಾವು ಕಾಣ್ಬೋದು. ಎಸ್, ಇನ್ನು ಈ ಒಂದು ರೋಗ ಕಾಡಲಿಕ್ಕೆ ಕಾರಣಗಳೇನು? ಈ ರೋಗ ಅಂತ ಹೇಳಿದ್ರೆ ಹೆಚ್ಚಾಗಿ ರೋಗಕ್ಕೆ ಕಾರಣಗಳನ್ನೋದಕ್ಕಿಂತ ಈ ರೋಗ ಯಾವ ಮಕ್ಕಳಲ್ಲಿ ಬರುವ ಸಾಧ್ಯತೆ ಹೆಚ್ಚು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಂದರೆ, ಈಗ ಒಂದು ಕುಟುಂಬದಲ್ಲಿ ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು ಅಥವಾ ಅಜ್ಜ ಅಜ್ಜಿ ಯಾರಿಗಾದರೂ ಅಸ್ತಮಾದ ಸಮಸ್ಯೆ ಇದ್ದರೆ ಹೆರಿಡಿಟರಿ, ಆನುವಂಶಿಕವಾಗಿ ಆ ರೀತಿ ಮಕ್ಕಳಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚು. ನಂತರ ಇನ್ನೊಂದು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಪದೇ ಪದೇ ಉಂಟಾಗುವ ಶ್ವಾಸಕೋಶದ ಸಮಸ್ಯೆ ಅಂತ ಹೇಳಿದ್ರೆ ಈಗ ವೈರಲ್ ಬ್ರಾಂಕೈಟಿಸ್ ಅಂತ ಹೇಳ್ತೇವೆ. ಸೊ ಒಂದು ಪದೇ ಪದೇ ಕೆಮ್ಮು ಬರುವಂಥದ್ದು, ನಂತರ ಜ್ವರ, ಅದರ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ನೆಗಡಿನೂ ಇರ್ಬೋದು, ಮತ್ತು ತಲೆನೋವು ಬರುವಂಥ ಲಕ್ಷಣಗಳಿರ್ತದೆ, ಮತ್ತು ಧ್ವನಿಯಲ್ಲಿ ವ್ಯತ್ಯಾಸ ಇರ್ತದೆ, ವೈರಲ್ ಬ್ರಾಂಕೈಟಿಸ್ ಅಂತೇಳಿ. ಈ ರೀತಿ ಪದೇ ಪದೇ ಸಮಸ್ಯೆ ಮಕ್ಕಳಲ್ಲಾಗುತ್ತೆ ಅಂದರೆ ಅಂಥವರಲ್ಲೂ ಅಸ್ತಮಾ ಆಗುವ ಸಾಧ್ಯತೆ ಹೆಚ್ಚು. ಮತ್ತು ನ್ಯೂಮೋನಿಯಾ ಅಂತ ಹೇಳ್ತೀವಿ, ಶ್ವಾಸಕೋಶದ ಸೋಂಕು ಅಂತೇಳಿ ಹೇಳ್ಬೋದು. ವೈರಾಣುವಿಂದ ಆಗುವಂಥದ್ದು ಇರ್ಬೋದು ಅಥವಾ ಬ್ಯಾಕ್ಟೀರಿಯಾದಿಂದ ಇರ್ಬೋದು. ಅಂಥ ಮಕ್ಕಳಲ್ಲಿಯೂ ಸಹಿತ ಅಸ್ತಮಾ ಆಗೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗೆ ಅದ್ರ ನಂತರ ಅಂತ ಹೇಳಿದ್ರೆ ಮತ್ತೆ ಒಂದಿಷ್ಟು ರೋಗಕ್ಕೆ ಉಲ್ಬಣ ಆಗಲಿಕ್ಕೆ ಕಾರಣ ಅಂತ ಹೇಳ್ತೇವೆ. ಮತ್ತೆ ಅಲರ್ಜಿ ಅಂತ ಹೇಳಿ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು. ಯಾವುದಾದ್ರು ಕೆಲವೊಂದು ಆಹಾರ ಪದಾರ್ಥಗಳಿರ್ಬೋದು, ಅದು ತಿಂದರೆ ಮಕ್ಕಳಿಗೆ ಅದು ಆಗದೇ ಇರುವಂಥದ್ದು, ಅದಕ್ಕೆ ಬಾಡಿಯಲ್ಲಿ ಪ್ರತಿಕ್ರಿಯೆ ಆಗಿ ಈ ರೀತಿ ಅಸ್ತಮಾ ಆಗಬಹುದು. ಹಾಗೆ ಅದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಅಲರ್ಜಿ ಸಿಂಪ್ಟಮ್ಸ್ ಇರುವಂಥದ್ದು, ಅದರಿಂದ ಮಕ್ಕಳಲ್ಲಿಯೂ ಬರ್ತದೆ. ಅದರೊಟ್ಟಿಗೆ ಅಸ್ತಮಾ ಚಾನ್ಸಸ್ ಜಾಸ್ತಿ ಇರ್ತದೆ. ಧೂಳಿನಿಂದ ಏನಾದರೂ? ಹೌದು, ಧೂಳಿನಿಂದಲೂ ಬರ್ತದೆ. ಪಟಾಕಿ ಸಿಡಿಸೋದ್ರಿಂದ ಅದು ಆಗ್ತದೆ. ಪಟಾಕಿ ಸಿಡಿಸುವುದು, ಧೂಳು, ಮತ್ತೆ ಹೊರಗಡೆ ವಾತಾವರಣ ತಣ್ಣಗಿದ್ರೆ ಅದರಿಂದ ಬರುವಂಥದ್ದು. ಮತ್ತೆ ಕೆಲವೊಮ್ಮೆ ಇವಾಗ ಅಂದರೆ ಹೆಚ್ಚಾಗಿ ಎಲ್ಲರೂ AC ಉಪಯೋಗಿಸ್ತಾರೆ, ಕೆಲವೊಮ್ಮೆ ಅದರಿಂದನೂ ಕೆಲವೊಂದು ಮಕ್ಕಳಲ್ಲಿ ಈ ಕಾಯಿಲೆ ಉಲ್ಬಣ ಆಗೋದು ಜಾಸ್ತಿ ಇರ್ತದೆ. ಅಂದರೆ ತಂಪಗಿನ ಆಹಾರ ಸೇವನೆ ಇರ್ಬೋದು. ಹೆಚ್ಚಿಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇವಾಗಿನ ಕಾಲದಲ್ಲಿ, ಪೆಪ್ಸಿ, ಸ್ಪ್ರೈಟ್, ಕೋಕೋ-ಕೋಲಾ ಇಂಥವೆಲ್ಲ, ಇದರಿಂದನೂ ಅದು ಉಲ್ಬಣಗೊಳ್ತದೆ. ಹಾಗಂತೇಳಿ ಎಲ್ಲ ಮಕ್ಕಳಲ್ಲೂ ಇದೇ ಕಾರಣದಿಂದ ಉಲ್ಬಣ ಆಗಬೇಕು ಅಂತಿಲ್ಲ. ಸಾಮಾನ್ಯವಾಗಿ ಕೆಲವೊಮ್ಮೆ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಗುವಿಗೆ 1 ಸಿಪ್ ಸ್ಪ್ರೈಟ್ ಕುಡಿದ್ರೆ ಸಾಕು ಮೇಡಮ್,
ಕೆಮ್ಮು ಪದೇ ಪದೇ ಬರ್ಲಿಕ್ಕೆ ಶುರು ಆಗ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ. ಇನ್ನು ಕೆಲವೊಂದು ಪೋಷಕರು ಹೇಳ್ಬೋದು ಲೇಸ್ ಕುರ್ಕುರೆ ಇಂಥದ್ದು ಮಕ್ಕಳು ತಿಂದ ತಕ್ಷಣ ಏನಾಗ್ತದೆ ಅಂದರೆ ಅವರಲ್ಲಿನೂ ಈ ರೀತಿ ಸಮಸ್ಯೆ ಉಲ್ಬಣಗೊಳ್ತದೆ ಅಂತ ಹೇಳ್ತಾರೆ. ಹೀಗೆ ಹಾಗಾಗಿ ಎಲ್ಲಾ ಮಕ್ಕಳಲ್ಲೂ ಒಂದೇ ಕಾರಣ ಇರಬೇಕು ಅಂತಿಲ್ಲ, ಪ್ರತಿಯೊಬ್ಬರು ಇಂಡಿವಿಜುವಾಲಿಟಿ ಅಂತ ಹೇಳ್ತಲ್ಲ ಅವರವರ ಅದ್ರ ಮೇಲೆ ವ್ಯತ್ಯಾಸ ಆಗ್ತದೆ. ಇನ್ನು ಮಕ್ಕಳಲ್ಲಿ ಈ ಒಂದು ರೋಗ ಬಂದಿದೆ ಅಂತ ಹೇಳಲಿಕ್ಕೆ ಯಾವ ರೀತಿ ನಮಗೆ ಅಂದ್ರೆ ಲಕ್ಷಣಗಳು ಏನು ಅಂತ ಹೇಳ್ಬೋದು? ಲಕ್ಷಣಗಳು ಅಂತ ಹೇಳಿದಾಗ ಇದರಲ್ಲಿ ಅಂದ್ರೆ ಒಂದು, ನೀವು ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು, ಅದು ಹಠಾತ್ತನೆ ಶುರು ಆಗ್ಬೋದು. ಏನೋ ಮಗು ಆಟ ಆಡ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ವ್ಯಾಯಾಮ ಜಾಸ್ತಿ ಆಯ್ತು, ಸಡನ್ ಆಗಿ ಮೇಲಿಂದ ಮೇಲೆ ಕೆಮ್ಮು ಬರ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಕೆಮ್ಮು ಹೆಚ್ಚು ಆಗುವಂಥದ್ದು, ಅಥವಾ ಬೆಳಗ್ಗಿನ ಜಾವದಲ್ಲಿ ಕೆಮ್ಮು ಹೆಚ್ಚಿರುವಂಥದ್ದು. ಅದ್ರ ನಂತರ ಅಂದರೆ ಮಗು ಏನಾಗ್ತದೆ, ಹೀಗೆ ಕುತ್ಕೊಂಡಿರ್ತದೆ ಅಥವಾ ಹೆಚ್ಚಾಗಿ ಸಡನ್ನಾಗಿ ಅಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊತ್ತು ಸಡನ್ನಾಗಿ ಕೆಮ್ಮು ಶುರು ಆಗ್ತದೆ. ಹೀಗೆ ಲಕ್ಷಣಗಳು ಇರ್ತದೆ. ಅದರೊಟ್ಟಿಗೆ ಸುಯಿ ಅನ್ನೋ ಸೌಂಡ್ ಅಂತ ಹೇಳ್ತೀವಿ, ವೀಸಿಂಗ್ ಅಂತ ಹೇಳ್ತೀವಿ, ಅದು ಸಹಿತ ಇದರ ಒಂದು ಲಕ್ಷಣ. ವೀಸಿಂಗ್ ಅಂತ ಹೇಳಿದರೆ ಏನು ಅಂತ ಹೇಳ್ಬೋದು? ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ದೊಡ್ಡವರಿಗಿಂತ ಅವರ ಶ್ವಾಸನಾಳದ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಇಂಟರ್ನಲ್ ಡಯಾಮೀಟರ್ ಅಂತ ಹೇಳ್ತೇವೆ ನಾವು, ಆ ಶ್ವಾಸನಾಳದ್ದು ಅಥವಾ ಆಂತರ್ಯದ ವ್ಯಾಸ ಅಂತ ಹೇಳ್ಬೋದು. ಅದು ವಯಸ್ಕರಿಗಿಂತ ಮಕ್ಕಳಲ್ಲಿ ಸ್ವಲ್ಪ ಸಣ್ಣದಾಗಿರ್ತದೆ. ಸೊ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮಕ್ಕಳು ರೋಗ ಉಲ್ಬಣಗೊಳ್ಳುವ ಒಂದೇ ಕಾರಣ ಅದು ಆಹಾರ ಹೇಳಿದ್ದನಲ್ಲ, ಆಹಾರ ಇರ್ಬೋದು ಅಥವಾ ವಿಹಾರ, ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ, ಅಥವಾ ಅಲರ್ಜಿ ಉಂಟು ಮಾಡುವ ಆಹಾರ ಪದಾರ್ಥಗಳು ಮಕ್ಕಳು ತಗೊಂಡಾಗ ಅದು ನಮ್ಮ ದೇಹದಲ್ಲಿ ಏನಾಗ್ತದೆ, ಅದನ್ನು ಆ್ಯಂಟಿಜೆನ್ ಅಂಥೇಳಿ ದೇಹದಲ್ಲಿ ಜೀವಕೋಶಗಳು ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಶುರು ಮಾಡ್ತವೆ. ಅದು ಪ್ರತಿಕ್ರಿಯೆ ನೀಡಿದಾಗ ಏನಾಗ್ತದೆ, ಒಂದಿಷ್ಟು ಹಿಸ್ಟಮಿನ್ಸ್ ಇರ್ಬೋದು ಅಥವಾ ಸೈಟೋಕೈನ್ಸ್ ಅಂತ ಹೇಳುವಂಥ ಪದಾರ್ಥ ಅದು ಸೆಕ್ರೀಟ್ ಆಗ್ತದೆ ದೇಹದಲ್ಲಿ. ಅದು ಶ್ವಾಸನಾಳದಲ್ಲಿ ಒಳಗಡೆ ಹೋಗಿ ಸೇರಿಕೊಂಡು ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಮ್ಯೂಕಸ್ ಥರ ಅಥವಾ ಕಫದ ಥರ ವಸ್ತು ಪ್ರೊಡ್ಯೂಸ್ ಆಗ್ತದೆ. ಅದು ಅಲ್ಲೇ ಇದ್ದು ಏನಾಗ್ತದೆ, ಈಗ ಶ್ವಾಸನಾಳ ಸಾಧಾರಣ ಇಷ್ಟಿದೆ ಅಂತ ಹೇಳಿದ್ರೆ ಈ ಮ್ಯೂಕಸ್ ಪ್ರೊಡ್ಯೂಸ್ ಆಗ್ತಾ ಇದ್ದಾಗೆ ಅದರ ವ್ಯಾಸ ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆಗಿ ಅದಲ್ಲೇ ಡೆಪಾಸಿಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗ್ತದೆ, ಉಸಿರಾಡಲಿಕ್ಕೆ ಸುಲಭ ಆಗ್ತದೆ. ಆದರೆ ಉಸಿರು ನಿಶ್ವಾಸ ಅಂತ ನಾವೇನು ಬಿಡ್ತೇವಲ್ಲ, ಅದು ನಿಶ್ವಾಸ ಆಗಬೇಕಾದ್ರೆ ಅದು ಪ್ಯಾಸಿವ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅದು ಯಾವುದೇ ಸಪೋರ್ಟ್ ಇಲ್ಲದೆ ತಂತಾನಾಗಿ ಅದು ಹಾಗೆ ಹೊರಗಡೆ ಬರಬೇಕು. ಗಾಳಿ ಒಳಗೆ ನಾವು ಶ್ವಾಸ ತಗೊಂಡದು ಹೊರಗೆ ಬರಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಆಗಿರುವಂಥ ಮ್ಯೂಕಸ್ಸಿಂದ ಗಾಳಿ ಹೊರಗಡೆ ಬರಬೇಕಾದ್ರೆ ಸಲೀಸಾಗಿ ಬರಲಿಕ್ಕೆ ಆಗದೆ ಅದು ಒತ್ತಡ ಹಾಕಿ ಹೊರಗಡೆ ಬರಲಿಕ್ಕೆ ಶುರು ಆದಾಗ ಏನಾಗ್ತದೆ, ಈ ರೀತಿ ವೀಸಿಂಗ್ ಅಂತ ಹೇಳಿ ಸೌಂಡು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇದೊಂದು ಯಾವ ರೀತಿ ಉಂಟಾಗ್ತದೆ ಅಂತ ಹೇಳಿರುವಂಥದ್ದು. ಎಸ್, ಇನ್ನು ಅಸ್ತಮಾ ರೋಗವನ್ನು ನಾವು ಗುಣಪಡಿಸ್ಲಿಕ್ಕೆ ಆಗ್ತದಾ? ಗುಣಪಡಿಸುವುದು ಅಂತ ಹೇಳೋದಕ್ಕಿಂತ ಅಸ್ತಮಾ ರೋಗವನ್ನು ನಿಯಂತ್ರಿಸ್ಬೋದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ 5 ರಿಂದ 10 ವರ್ಷದೊಳಗೆ ಮಕ್ಕಳಲ್ಲಿ ಅಸ್ತಮಾ ಇರ್ತದೆ, ಆದರೆ ಬೆಳೀತಾ ಅದು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿನೂ ಸಹಿತ 10% ಮಕ್ಕಳಲ್ಲಿ ಅದು ಕಡಿಮೆ ಇರ್ಬೋದು. ಬೆಳೀತಾ ಅದು ಗುಣವಾಗ್ಬೋದು ಅಥವಾ ಮುಂದೆ ಆ ಅಸ್ತಮ ಲಕ್ಷಣ ಕಾಣದೇ ಇರ್ಬೋದು. ಆದರೆ ಕೆಲವೊಂದು ಮಕ್ಕಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಂತರನೂ ವಯಸ್ಕರಾದ ಮೇಲೂ ಸಹಿತ ಇದರ ಲಕ್ಷಣಗಳು ಕಾಣಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಮೊದಲು ಶುರು ಆಗಿದೆ, ಲಕ್ಷಣ ಕಂಡಿದೆ ಅಂದರೆ ಮಕ್ಕಳಲ್ಲಿ, ಆಗ ಯಥಾವತ್ತಾಗಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ ಅಂತೇಳಿ. ದೊಡ್ಡದಾದ ಮೇಲೆ ಅದು ಕಡಿಮೆ ಆಗ್ತದೆ ಅಂತೇಳಿ ನಿರ್ಲಕ್ಷ್ಯ ಮಾಡಿ ಬಿಡೋದಕ್ಕಿಂತ ಮೊದಲಿಂದನೇ ಚಿಕಿತ್ಸೆ ತಗೊಳ್ಳೋದು ಉತ್ತಮ. ಎಸ್, ಇದನ್ನು ಯಾವ ರೀತಿ ನಿಯಂತ್ರಿಸ್ಬೋದು? ಮತ್ತೆ ಈಗ ನೀವು ಹೇಳಿದ್ರೆ ಅಂದ್ರೆ ಸಂಪೂರ್ಣವಾಗಿ ಇದನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ, ಯಾವ ರೀತಿ ನಿಯಂತ್ರಿಸ್ಬೋದು ಅಂತ ಹೇಳಿ. ಈಗ ಹೆಚ್ಚಾಗಿ ಇದರಲ್ಲಿ ನಿಧಾನ ಪರಿವರ್ಜನವೇ ಉತ್ತಮವಾದ ಚಿಕಿತ್ಸೆ ಅಂತ ಹೇಳ್ಬೋದು ನಾವು. ಅಂತ ಹೇಳಿದ್ರೆ ಯಾವ ಕಾರಣಗಳಿಂದ ರೋಗ ಉಲ್ಬಣ ಆಗ್ತದೆ ನೋಡಿ, ಅದನ್ನು ಕಡಿಮೆ ಮಾಡುವಂಥದ್ದು ನಾವು. ಯಾಕಂದರೆ ಇವಾಗ ಒಂದೇನಾಗಿದೆ, ಹೆಚ್ಚು ಕಡಿಮೆ ಹೇಳಿದರೆ ಫ್ಯಾಷನ್ ಥರ ಆಗಿ ಹೋಗಿದೆ, ಪ್ರತಿ ವಾರ ಔಟಿಂಗ್ ಹೋಗುವಂಥದ್ದು. ತಂದೆ ತಾಯಿಗಳೇ ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಶನಿವಾರ ಭಾನುವಾರ ಹೊರಗೆ ಹೋಗುವಂಥದ್ದು, ವೀಕೆಂಡ್ ಅಂತೇಳಿ ಔಟಿಂಗ್ ಅಂತ ಶುರು ಆಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಲ್ಲೇನು ಸರಿ, ಅದರ ಜಾಗ ನೋಡ್ಲಿಕ್ಕೆ ಕರ್ಕೊಂಡು ಹೋದರೆ ಓಕೆ, ಅದು ಹಾಗೂ ಅಲ್ಲ. ಏನಾಗ್ತದೆ, ಹೊರಗಡೆ ಹೋದ ತಕ್ಷಣ ಏನಾದರೂ ತಿನ್ನಿಸ್ಲಿಕ್ಕೆ ಕೊಡಿಸ್ತಾರೆ. ಅದರಲ್ಲಿ ಯಾವ ರೀತಿ ಪದಾರ್ಥ ಕೊಡಿಸುವಂಥದ್ದು ಹೆಚ್ಚಾಗಿ ಅಂತ ಹೇಳಿದ್ರೆ ಗೋಬಿ ಮಂಚೂರಿಯೋ ಪಾನಿಪುರಿ ಇಂಥವೇ ಜಂಕ್ ಫುಡ್ಸ್ ಅಥವಾ ಹಾಗೆ ಮಕ್ಕಳು ಇಷ್ಟಪಡುವುದು ಅಂಥದ್ದೇ ಇವಾಗಿನದ್ರಲ್ಲಿ. ಸೊ ಅದೇ ಅಭ್ಯಾಸ ಆಗಿ ಹೋಗ್ತದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕೆಲವೊಂದು ಸಿಂಥೆಟಿಕ್ ಕಲರ್ಸ್ ಅಂಥೇಳಿ ಆ್ಯಡ್ ಮಾಡಿರ್ತಾರೆ. ಇದರಲ್ಲಿ ಟಾಟ್ರಾಜಿನ್ ಅಂಥೇಳಿ ಒಂದು ಕಾಂಪೊನೆಂಟ್ ಬರ್ತದೆ. ಮತ್ತು ಇನ್ನು ಕೆಲವೊಂದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಗೋಬಿ ಮಂಚೂರಿಯಲ್ಲಿ ಅಜಿನೋಮೋಟೊ ಅಂತ ನಾವು ಹೇಳ್ತೇವೆ. ಇದು ಕೆಲವೊಂದು ಟ್ರಿಗರ್ ಫ್ಯಾಕ್ಟರ್ಸ್ ಆಗಿ
ಕೆಲಸ ಮಾಡ್ತದೆ ಕೆಲವೊಂದು ಇಂಡಿವಿಜುವಲ್ ಇದರಲ್ಲಿ. ಹಾಗಾಗಿ ಇಂಥ ಕಾರಣಗಳನ್ನು ನಾವು ಆದಷ್ಟು ತಡೆಗಟ್ಟುವುದು ಒಳ್ಳೆಯದು. ಹೊರಗಡೆ ಹೋಗಿ ಮಕ್ಕಳಿಗೆ ಬೇರೆ ಬೇರೆ ಥರದ ತಿನಿಸು ಕೊಡಿಸೋದಕ್ಕಿಂತ ಮನೆಯಲ್ಲೇ ಉತ್ತಮವಾದ ಆರೋಗ್ಯವನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತ. ಮತ್ತೆ ಔಟಿಂಗ್ ಹೋಗ್ಬೇಕಾದ್ರೆ ಮನೆಯಲ್ಲೇ ಮಾಡಿರುವಂತ ತಿಂಡಿಗಳನ್ನ ನಾವು ತಗೊಂಡೋಗಿ ಅವರಿಗೆ ಕೊಡೋದು ಕೂಡ ಉತ್ತಮ ಅಂತ ಹೇಳಿ. ಇನ್ನು ಮಕ್ಕಳಲ್ಲಿ ಈ ಒಂದು ಅಸ್ತಮಾ ಕಾಡಿದಾಗ ಯಾವ ರೀತಿಯಲ್ಲಿ ನಾವು ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನ ಪಡಿಬಹುದು? ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅಸ್ತಮಾದಲ್ಲಿ ಮಕ್ಕಳು ಪದೇ ಪದೇ ಕೆಮ್ಮಿ ನಂತರ ಏನಾಗ್ತದೆ, ಉಸಿರಾಟಕ್ಕೆ ಸ್ವಲ್ಪ ಅವರಿಗೆ ಸಮಸ್ಯೆ ಆಗುತ್ತದೆ. ಅದರಲ್ಲಿನೂ ನಾವು ಮೈಲ್ಡ್ ಮತ್ತು ಮಾಡರೇಟ್ ಸಿವಿಯರ್ ಅಂತ ಹೇಳಿದೆ. ಈಗ ಮೈಲ್ಡ್ ಆಗಿ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂದರೆ, ಇದರಲ್ಲಿ ಸ್ವಲ್ಪ ಎಣ್ಣೆ ಒಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಚೂರು ಬಿಸಿ ಮಾಡಿ ಎದೆ ಭಾಗ ಮತ್ತು ಬೆನ್ನಿನ ಭಾಗಕ್ಕೆ ಹಚ್ಚಿಬಿಟ್ಟು ಅದನ್ನು ಸ್ವಲ್ಪ ಸ್ಟೀಮ್ ಕೊಡೋ ಥರ ಕೊಟ್ಟರೆ ಅದು ಕಡಿಮೆ ಆಗ್ತದೆ. ನಂತರ ಇನ್ನು ಅಂತ ಹೇಳಿದ್ರೆ, ನಮ್ಮಲ್ಲಿ ಶೋಧನ ಮತ್ತು ಶಮನೌಷಧಿ ಅಂಥೇಳಿ 2 ಪ್ರಕಾರದ ಚಿಕಿತ್ಸಾ ಪದ್ಧತಿ ಉಂಟು. ಶಮನೌಷಧಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಅವರ ರೋಗದ ಲಕ್ಷಣಕ್ಕೆ ಅನುಸಾರವಾಗಿ ಕಡಿಮೆ ಇದ್ದಲ್ಲಿ ಪ್ರಮಾಣದಲ್ಲಿ ಇದ್ದಾಗ ಅಥವಾ ಮೈಲ್ಡ್ ಕಂಡೀಷನ್ ಇತ್ತು, ಮಾಡರೇಟ್ ಇತ್ತು, ಆ ರೀತಿ ಇದ್ದಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಇದು ವಾತ ಮತ್ತು ಕಫ ದೋಷದಿಂದ ಉಂಟಾಗುವಂಥದ್ದು ಅಂತ ಹೇಳ್ತೇವೆ ಅಸ್ತಮ. ಸೊ ವಾತ ಮತ್ತು ಕಫ 2 ದೋಷವನ್ನು ಕಡಿಮೆ ಮಾಡುವಂತಹ ಔಷಧಿಯ ಪ್ರಿಪ್ರೇಷನ್ಸ್ ಉಂಟು, ಅದನ್ನು ಉಪಯೋಗಿಸ್ತೇವೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ದೋಷಗಳು ದೇಹದಲ್ಲಿ ಹೆಚ್ಚಾದಾಗ ಅದನ್ನು ದೇಹದಿಂದ ಹೊರ ಹಾಕಲಿಕ್ಕೆ ಪ್ಯೂರಿಫಿಕೇಟರಿ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ. ಅದು ಶೋಧನ ಥೆರಪಿ ಅಂತ ಹೇಳುವಂಥದ್ದು. ಸೊ ಅದರ ಮುಖಾಂತರವಾಗಿ ನಾವು ಇದನ್ನು ಅಸ್ತಮಾಕ್ಕೆ ಉಪಯೋಗಿಸ್ತೇವೆ, ಅಸ್ತಮಾಗೆ ಚಿಕಿತ್ಸೆಯಾಗಿ. ಅದರಲ್ಲಿ ಕಟ್ಟಿರುವಂಥ ಕಫವನ್ನು, ಗ್ರಥಿತ ಕಫ ಏನಿದೆ ಅದನ್ನು ನೀರಾಗಿ ವಿಲಯನ ಮಾಡಲಿಕ್ಕೆ ಉಪಯೋಗವಾಗುವಂತಹ ಔಷಧೀಯ ಗುಣಗಳಿರುವಂತಹ ಔಷಧಗಳನ್ನ ಉಪಯೋಗಿಸಿ ನಾವು ಅದರಿಂದ ಕಟ್ಟಿರುವ ಕಫವನ್ನು ವಿಲಯನ ಮಾಡಿ ಹೊರಗೆ ತೆಗೆಯುವಂತಹ ಪ್ರೊಸೀಜರ್ಸ್ ಉಂಟು ನಮ್ಮಲ್ಲಿ. ಅದನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಎಸ್, ಇನ್ನು ಮೊದಲ ಭಾಗದಲ್ಲಿ ನೀವು ಹೇಳಿದ್ರಿ, ಅಂದ್ರೆ ಇದ್ರ ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಕೆಮ್ಮು ಬರುವಂಥದ್ದು, ಜ್ವರ ಬರುವಂಥದ್ದು ಅಂತ ಹೇಳಿ ಕೆಲವೊಂದು ಪೇರೆಂಟ್ಸ್ಗಳಿಗೆ ಗೊತ್ತಿರೋದಿಲ್ಲ ಇದು ಅಸ್ತಮದಿಂದಾಗಿಯೇ ಕೆಮ್ತಾ ಇದ್ದಾನೆ ಅಥವಾ ಅಸ್ತಮದಿಂದಾಗಿಯೇ ಇದು ಮಾಡ್ತಾರೆ ಅಂತ ಹೇಳಿ. ಸೊ ಆ ಒಂದು ಟೈಮಲ್ಲಿ ಅವರು ನಾರ್ಮಲ್ ಆಗಿ ಕೆಮ್ತಾ ಇದ್ದಾನೆ ಅಂತ ಹೇಳಿ ಬೇರೆ ಟ್ಯಾಬ್ಲೆಟ್ ಕೊಟ್ಟು ಬಿಟ್ರು. ಬೇರೆ ಅಂದ್ರೆ ಈಗ ಮೆಡಿಕಲಿಗೆ ಹೋಗಿ ಕೆಮ್ಮಿದು ಟ್ಯಾಬ್ಲೆಟ್ ಅನ್ನ ಕೊಡುವಂಥದ್ದು, ಜ್ವರದ್ದು ಬಂದ್ರೆ ಜ್ವರದ್ದು ಟ್ಯಾಬ್ಲೆಟ್ ಕೊಡುವಂಥದ್ದು. ಸೊ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ಬೋದು? ಸರಿ, ನೆಗ್ಲೆಕ್ಟ್ ಮಾಡಿದರೆ ಅಂತ ಹೇಳಿದ್ರೆ, ಈಗ ಫಸ್ಟಿಗೆ ಹೆಚ್ಚಾಗಿ ನಿಮಗೆ ಅಷ್ಟು ವ್ಯತ್ಯಾಸ ಗೊತ್ತಾಗಲಿಕ್ಕಿಲ್ಲ. ಬಟ್ ದೀರ್ಘಕಾಲೀನವಾಗಿ ಅವರು ಜಸ್ಟ್ ಇದೇನು ಮಾಮೂಲಿ ಕೆಮ್ಮು ಅಂತ ಹೇಳಿಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿದರು ಅಂತ ಹೇಳಿದ್ರೆ, ನಂತರ ಈಗ ಅದು ಉರಿಯೂತ ಶುರುವಾಗದದ್ದು ಆ ರಚನೆಗೆ ಅಷ್ಟು ವ್ಯತ್ಯಾಸ ಅಂತ ಹೇಳಿ ಇರೋದಿಲ್ಲ. ತಂತಾನೆ ಅದು ಸ್ವಲ್ಪ ಈಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ನಾವು ಕಡಿಮೆ ಮಾಡಿದ ತಕ್ಷಣ ಅದು ಕಡಿಮೆ ಆಗ್ತದೆ. ಆದರೆ ಅದು ನಿರ್ಲಕ್ಷ್ಯ ಮಾಡಿ ಅದೇ ಹೆಚ್ಚುತ್ತಾ ಹೋಯಿತು ಅಂತ ಹೇಳಿದ್ರೆ, ಕಡೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ರಚನೆಗೆ ಆ ಬ್ರಾಂಕಿಯೋಲ್ಸ್ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಎಸ್, ಇನ್ನು ಆಯುರ್ವೇದದಲ್ಲಿ ನೀವು ಆಲ್ರೆಡಿ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ, ಟ್ಯಾಬ್ಲೆಟ್ ಕೊಟ್ಟು ಯಾವ ಥರ ಆದರೂ ಇದಕ್ಕೆ ಇದು ಮಾಡ್ಬೋದಾ ಅಂತ, ಟ್ರೀಟ್ಮೆಂಟ್ ಕೊಡ್ಬೋದಾ? ಟ್ರೀಟ್ಮೆಂಟ್ ಅಂತ ನೋಡಿ ಅದರಲ್ಲಿನೂ ಅಷ್ಟೇ ಲಕ್ಷಣಗಳ ಮೇಲೆ ಹೋಗ್ತದೆ. ಈಗ ಹೆಚ್ಚಾಗಿ ನಾವು ಅದನ್ನು ಒಂದು ಸ್ವಲ್ಪ ಲಕ್ಷಣಗಳು ಹೆಚ್ಚಿಲ್ಲ, ಕಡಿಮೆ ಮಟ್ಟದಲ್ಲೇ ಶುರುವಾಗಿದೆ, ಆಗ ತಾನೇ ಶುರು ಆದದ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಸಮಯದ ಮದ್ದು ಅಂತ ಹೇಳಿ ಮಾಡಲಿಕ್ಕೆ ಉಂಟು. ಅದಂತ ಹೇಳಿದ್ರೆ ಅದರಲ್ಲಿ ಪಥ್ಯನೂ ಫಾಲೋ ಮಾಡಬೇಕಾಗ್ತದೆ. ಪಥ್ಯ ಅಂತ ಹೇಳಿದ ತಕ್ಷಣ ಹೆಚ್ಚಾಗೀಗ ಜಿಡ್ಡಿನಂಶ ಇರುವಂಥ ಪದಾರ್ಥಗಳನ್ನು ಕಡಿಮೆ ಮಾಡುವಂಥದ್ದು, ಆದಷ್ಟು ಮೊಸರು ಕಡಿಮೆ ತಗೊಂಡ್ರೆ ಒಳ್ಳೆಯದು. ತಂಪು ಪದಾರ್ಥ ಬೇಡ, ತಂಪು ಪಾನೀಯ ಪದಾರ್ಥ ಮತ್ತು ಫ್ರಿಜ್ಜಲ್ಲಿರುವಂಥ ಪದಾರ್ಥಗಳನ್ನು ಉಪಯೋಗಿಸಿದ್ದು ಅದೆಲ್ಲ ಕಡಿಮೆ ಮಾಡಿದರೆ ಒಳ್ಳೆಯದು. ಎಸ್, ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜೀವನ ಶೈಲಿಯು ಕೂಡ ಒಂದು ರೀತಿಯಲ್ಲಿ ಅಸ್ತಮಾ ಬರ್ಲಿಕ್ಕೆ, ಮಕ್ಕಳಲ್ಲಿ ಅಸ್ತಮಾ ಕಾಡ್ಲಿಕ್ಕೆ ಕೂಡ ಕಾರಣ ಆಗ್ತದೆ ಅಂತ ಹೇಳಬಹುದು ಅಲ್ವಾ? ಎಸ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ತಯಾರಿಸಿದ ಉತ್ತಮವಾದ ಆಹಾರ ಪದಾರ್ಥಗಳನ್ನು ಕೊಡಲಿ. ಹೊರಗಿನದ್ದು ಜಂಕ್ ಫುಡ್ಸ್ ಇರ್ಬೋದು, ಕ್ರೀಮ್ ಬಿಸ್ಕೆಟ್ಸ್ ಬರ್ತದೆ, ಇವಾಗ ಕ್ರೀಮ್ ಚಾಕ್ಲೇಟ್ಸ್ ಇದೆ, ಮಕ್ಕಳು ಇಂಥದ್ದೆಲ್ಲ ಆದಷ್ಟು ಕಡಿಮೆ ಅವಾಯ್ಡ್ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಮಕ್ಕಳು ಸ್ವಲ್ಪ ಧೂಳಿಂದ ಅಸ್ತಮಾ ಹೆಚ್ಚಾಗ್ತದೆ ಅವರಿಗೆ ಅಂತ ಹೇಳಿದ್ರೆ, ಆ ರೀತಿ ಕಾರಣಗಳಿಂದ ದೂರ ಇರುವಂಥದ್ದು. ಹೀಗೆ ಎಸ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾಹಿತಿ ನೀಡಿದ ಡಾಕ್ಟರ್ ಸೌಮ್ಯ ಇವರಿಗೆ ಧನ್ಯವಾದಗಳು ಮಾಡಿ. ಎಸ್ ವೀಕ್ಷಕರೇ, ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.